ಖಾಸಗಿ ಆಸ್ಪತ್ರೆಗಳು ನಿಗದಿತ ದರ ಪಟ್ಟಿಯನ್ನ ಸಾರ್ವಜನಿಕರಿಗೆ ಕಾಣುವಂತೆ ಪ್ರದರ್ಶಿಸಬೇಕು. ಒಂದು ವೇಳೆ ಆ ದರ ಪಟ್ಟಿಯಲ್ಲಿ ಇರೋದಕ್ಕಿಂತ ಅಧಿಕ ಮೊತ್ತವನ್ನ ವಸೂಲಿ ಮಾಡಿದರೆ ಆಸ್ಪತ್ರೆಯ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಉಡುಪಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರೋಹಿಣಿ ಹೇಳಿದ್ದಾರೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಪ್ರೆಸ್ ಕ್ಲಬ್ನಲ್ಲಿ ಜರುಗಿದ ಆರೋಗ್ಯ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಎಂಡೋಸಲ್ಫಾನ್ ಪೀಡಿತರಿಗೆ ನಾಡ ಗ್ರಾಮದ 5 ಎಕರೆ ಪ್ರದೇಶದಲ್ಲಿ ಶಾಶ್ವತ ಪುನರ್ವಸತಿ ಕೇಂದ್ರವನ್ನ ಸ್ಥಾಪಿಸಲಾಗುವುದು. ಎಂಡೋ ಪೀಡಿತರಿಗೆ ಮನೆ ಮನೆಗೆ ತೆರಳಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇತರ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗ್ತಾ ಇದೆ. ಶಿಬಿರದ ಮೂಲಕ 1557 ಮಂದಿಯನ್ನ ಗುರುತಿಸಲಾಗಿತ್ತು. 2015ರಿಂದ ಮತ್ತೆ 35 ಮಂದಿಯನ್ನ ಗುರುತಿಸಲಾಗಿದೆ ಅಂತ ಹೇಳಿದ್ರು. ದರ ಪಟ್ಟಿಯನ್ನು ನಿಗದಿಪಡಿಸಬೇಕು. ನನ್ನ ಕನ್ಸಲ್ಟೇಷನ್ ಎಷ್ಟು, ನನ್ನ ಈ ಪ್ರೊಸೀಜರ್ಗೆ ಎಷ್ಟು ರೇಟ್ ಅಂತ ಹೇಳ್ಕೊಂಡು ಅವ್ರು ಬರುತ್ತೆ, ಆ ರೇಟ್ ಅಷ್ಟು ಕೊಡೋದಕ್ಕೆ ಅವಕಾಶ ಇದೆ ಅವರಿಗೆ. ಅದೇನು ಕಂಪ್ಲೇಂಟ್ ಆಗೋದಿಲ್ಲ ಅಥವಾ ಗ್ರೀವಿಯನ್ಸ್ ಆಗೋದಿಲ್ಲ. ಹೊರತುಪಡಿಸಿ ಜಾಸ್ತಿ ಆಗಿ ಅವ್ರನ್ನ ಕೇಳಿದ್ರೆ KPMA ಅಥಾರಿಟಿ ಅನ್ನುವಂಥದ್ರಲ್ಲಿ ಗ್ರೀವಿಯನ್ಸ್ ಸಹ ಅದರಲ್ಲಿ ಬರೋದ್ರಿಂದ DC ಅವರು ಎರಡಕ್ಕೂ ರಿಜಿಸ್ಟ್ರೇಷನ್ಗೂ DC ಅವರೇ ಅಧ್ಯಕ್ಷ ಆಗಿರ್ತಾರೆ, ಅಥಾರಿಟಿ ಆಗಿರ್ತಾರೆ, ಇದನ್ನು ಗ್ರೀವಿಯನ್ಸ್ಗೂ ಅವರೇ ಆಗಿರ್ತಾರೆ. ಸೊ ಏನಾದರೂ ಇದೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ನಮಗೆ ಪಬ್ಲಿಕ್ ಕೊಟ್ಟರೆ ದಟ್ ವಿಲ್ ಬಿ ಡಿಸ್ಕಸ್ಡ್ ವಿತ್ ಗ್ರೀವಿಯನ್ಸ್ ಕಮಿಟಿ. ಒಂದು ಸ್ಲೈಡ್ ಇರೋದನ್ನು ಮಧ್ಯದಲ್ಲಿ ಹಾಕಿದ್ದಾರೆ. NUHM ಅಂತ ಹೇಳುವಂಥದ್ದು ನಾನು ಅವಾಗಲೇ ಹೇಳಿದಾಗೆ 2 ಅರ್ಬನ್ ಸೆಂಟರ್ ಇದೆ. ಅರ್ಬನ್ ಸೆಂಟರ್ ಅಲ್ಲಿ ಎಲ್ಲಾ ಸೇವೆಗಳನ್ನು ಕೊಡ್ತೀವಿ. ಇದು ಫುಲ್ಲಿ ಫಂಡೆಡ್ ಬೈ NRHM ಅಥವಾ NHM, ನಾಟ್ ದ ನಮ್ಮ ರೆಗ್ಯುಲರ್ ಫಂಡ್ ಅಲ್ಲಿ ಇದಕ್ಕೆ ಕೊಡೋದಿಲ್ಲ. ಪ್ರತಿ 50,000 ಜನಸಂಖ್ಯೆಗೆ ಒಂದು NUHM UPHC ಅನ್ನ ತೆಗಿಬೇಕು ಅಂತಿದೆ. ಆದಷ್ಟು ಕೊಡಚ ಪ್ರದೇಶದಲ್ಲಿ ಆ ಉಪಕೇಂದ್ರ ಆರೋಗ್ಯ ಕೇಂದ್ರವನ್ನ ಮಾಡಬೇಕು.